ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಸುಮಿತ್ರಾ. ಇದೀಗ ಹೆಡ್ಲೈನ್ಸ್. ರಾಜ್ಯದಲ್ಲಿ ಹೆಚ್ಚಾದ ಬೇಸಿಗೆಯ ಬಿಸಿ. ಶಿಶಿಲೇಶ್ವರ ಕ್ಷೇತ್ರದಲ್ಲಿ ಕ್ಷೀಣಿಸುತ್ತಿದೆ ನೀರಿನ ಒಳಹರಿವು. ಮತ್ಸ್ಯ ಕ್ಷೇತ್ರಕ್ಕೆ ಕಾಡಲಾರಂಭಿಸಿದ ಜಲಕ್ಷಾಮ. ಮಂಗಳೂರಿನ ಹೆದ್ದಾರಿಯಲ್ಲಿ ಟಿಬಿ ಗ್ಯಾಂಗ್ನಿಂದ ದರೋಡೆ. ವಾಹನಗಳನ್ನು ಅಡ್ಡ ಹಾಕುತ್ತಿದ್ದ ಗ್ಯಾಂಗ್. ದರೋಡೆಗೆ ಸಂಚು ರೂಪಿಸಿದ ಕುಖ್ಯಾತರು ಪೊಲೀಸರ ವಶ. ಸುಸಾಂಟೋವಾಗಿ ಬದಲಾದ ನರೇಶ್. ಜಾರ್ಖಂಡ್ನ ಮಾನಸಿಕ ಅಸ್ವಸ್ಥನನ್ನ ಮರಳಿ ಮನೆಗೆ ಸೇರಿಸಿದ ಸ್ನೇಹಾಲಯ. ಕಹಳೆ ನ್ಯೂಸ್ ಶ್ರಮಕ್ಕೆ ಸಿಕ್ಕಿತು ಫಲಶ್ರುತಿ.